ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಡಿಕೆ ಶಿವಕುಮಾರ್ ಕುಂಭಮೇಳ ಹಾಗೂ ಈಶಾ ಫೌಂಡೇಶನ್ ಭೇಟಿ ವಿಚಾರದ ಕುರಿತು ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದರು. ಕಾಂಗ್ರೆಸ್ನ ಇತಿಹಾಸದಲ್ಲಿ ಸತ್ಯ ಮಾಡಿ ಮಾತನಾಡಿದ್ದು ಡಿಕೆಶಿ ಮಾತ್ರ. ಹಿಂದೂ ಧರ್ಮದ ಪವಿತ್ರತೆ, ಹಿಂದೂ ಧರ್ಮದ ವಿಚಾರ ಡಿಕೆಶಿ ಬಹಿರಂಗವಾಗಿ ಹೇಳುತ್ತಿದ್ದಾರೆ ಎಂದರು. ಬಿಜೆಪಿ ಮುಖಂಡ ಹಾಗೂ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಮಾತನಾಡಿ, ತಮ್ಮೊಳಗೆ ಭಿನ್ನಮತ ಇಟ್ಟುಕೊಂಡು ಕಾಂಗ್ರೆಸ್ ವಿರುದ್ಧ ಹೋರಾಟ ವಿಚಾರದ ಕುರಿತು ಪ್ರತಿಕ್ರಿಯಿಸಿದರು. ನಮ್ಮ ವಿಚಾರವನ್ನು ಕಾಂಗ್ರೆಸ್ ಕೇಳುವ ಹಾಗೆ ಮಾಡುವ ಶಕ್ತಿ ನಮಗಿದೆ. ಇದನ್ನು ನಾವು ಪರಿಣಾಮಕಾರಿಯಾಗಿ ಮಾಡುತ್ತೇವೆ. ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿನ ಭಿನ್ನಮತ ಎಲ್ಲಾ ಪಕ್ಷಗಳಲ್ಲೂ ಸಹಜ. ಕಾಂಗ್ರೆಸ್ನಲ್ಲಿ ಮಾತ್ರ ವಿಪರೀತ ಭಿನ್ನಮತವಿದೆ. ಈಗಾಗಲೇ ಹೊಡೆದಾಟ ಶುರುವಾಗಿದೆ ಎಂದರು. ಕಾಂಗ್ರೆಸ್ನಲ್ಲಿ ವಿಪರೀತ ಇದೆ, ಆಲ್ರೆಡಿ ಹೊಡೆದಾಟ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರು ಈಶಾ ಫೌಂಡೇಶನ್ ಮಹಾಕುಂಭ ಯಾಕೆ ಹೋದ್ರು ಎಲ್ಲರಿಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯ ಅವರಿಗೆ ನಾನು ಥ್ರೆಟ್ ಕೊಡಬೇಕು ಅಂತ. ಆದ್ದರಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ, ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಸರಿಯಾದ ಪಾಠವನ್ನು ಕಲಿಸುತ್ತೇವೆ. ಹಿರಿಯ ಸಂಸದ ರಮೇಶ್ ಜಿಗಜಿಣಗಿ ಮಾತನಾಡಿ, ನಾನು ಪಕ್ಷದ ಪದಾಧಿಕಾರಿಯಲ್ಲ. ಪಕ್ಷದೊಳಗೆ ಏನು ನಡೆಯುತ್ತಿದೆ ಹೆಚ್ಚು ಮಾಹಿತಿ ಇಲ್ಲ. ಒಳಜಗಳ ಯಾವ ಪಕ್ಷದಲ್ಲಿ ಇಲ್ಲ ಹೇಳಿ. ದೇವೇಗೌಡರ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಜಗಳ ಇಲ್ವಾ ಎಂದು ಪ್ರಶ್ನಿಸಿದರು. ನನಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ಪಕ್ಷದಲ್ಲಿ ಯಾವ ಪದಾಧಿಕಾರಿಗಳನ್ನು ಕೂಡ ಇಲ್ಲ. ನಾನು ಕ್ಷೇತ್ರದಲ್ಲಿ ಇದ್ದೀನಿ. ಅದನ್ನು ನಮ್ಮ ರವಿಕುಮಾರ್ ಅವರೇ ಹೇಳೋದು. ನೋಡ್ರಿ, ಒಳಜಗಳಗಳು ಎಲ್ಲ ಇಲ್ಲ, ಬೇರೆ ಪಕ್ಷದಲ್ಲಿ ಇಲ್ಲ. ದೇವೇಗೌಡರ ಪಕ್ಷದಲ್ಲಿ ಅದ, ಕಾಂಗ್ರೆಸ್ನಲ್ಲಿ ಇದೆ. ಅವ್ರ ಚಟ ಬಿದ್ದು ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನು ಬಗೆಹರಿಸ್ತಾರೆ. ಇನ್ನು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಮಾತನಾಡಿ, ರಾಜ್ಯಾದ್ಯಂತ ತಂಡವಾಗಿ ಹೋರಾಟ, ಆದರೆ ತಂಡದಲ್ಲಿ ಯತ್ನಾಳ್ ಟೀಮ್ ಕೈಬಿಟ್ಟ ವಿಚಾರದ ಕುರಿತು ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದರು. ಪಕ್ಷ ತಂಡ ರೂಪಿಸಿದೆ, ಅದರಲ್ಲಿ ಭಿನ್ನಮತೀಯರು ಅನ್ಯಮತೀಯರು ಯಾವುದೂ ಇಲ್ಲ. ನಮ್ಮದು ಬಿಜೆಪಿಯ ಒಂದು ತಂಡ. ಬೇರೆ ಬೇರೆಯವರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಡುತ್ತಾರೆ. ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ಎಂದರು. ಇಲ್ಲಿ ಇಡೀ ಪಕ್ಷ ಅಲ್ಲ ಸರ್, ಯತ್ನಾಳ್ ಪಕ್ಷದವರ ಅದೇ ಗೊತ್ತಾಯ್ತು ನನಗೆ. ಅವ್ರ ಪಕ್ಷ ಸೇರಿದಂತೆ ಯತ್ನಾಳು ಹೌದು, ಎಲ್ಲ ತಂಡದವರು ಹೌದು, ಜಿಗಣಿ ಹೌದು, ಶ್ರೀನಿವಾಸ ಪೂಜಾರಿ ಹೌದು, ಎಲ್ಲರೂ ಹೌದು. ಒಂದೊಂದು ತಂಡಕ್ಕೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಸಂಘಟನೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ. ನಮ್ಮಲ್ಲಿ ಏನು ಸಮಸ್ಯೆಗಳಿಲ್ಲ, ಗೊಂದಲಗಳೆಲ್ಲ ನಿವಾರಣೆ ಆಗಿದೆ. ಒಟ್ಟಾಗಿ ಒಂದಾಗಿ ಪ್ರತಿಪಕ್ಷವಾಗಿ ಇವತ್ತು ಆಡಳಿತ ನಡೆಸ್ತಾ ಇರುವಂಥ ಸರ್ಕಾರದ ವೈಫಲ್ಯಗಳನ್ನು ಜನಮಾನಸದಲ್ಲಿ ಬಿದ್ದು ನಮ್ಮ ಉದ್ದೇಶ ಯಶಸ್ವಿಯಾಗಿ ಮಾಡ್ತೇವೆ.